ಶ್ರೋತೃಶ್ರೇಭ್ಯೋ ನಮಸ್ತೆ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಕುಂಡಲೀಕೃತನಾಗೇಂದ್ರ ಖಂಡೇಂದು ಕೃತಶೇಖರ ಪಿಂಡೀಕೃತ ಮಹಾವಿಘ್ನ ದುಂಡಿರಾಜ ನಮೋಸ್ತುತೆ. ನಮಃ ಸೂರ್ಯಾಯ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಅರಿಷ್ಟಾನಿ ಪ್ರಣಶ್ಯಂತಿ ದುರಿತಾನಿ ಭಯಾನಿ ಚ ಶಾಂತಿರಸ್ತು ಶುಭಂ ಚಾಸ್ತು ಗ್ರಹ ಕುರ್ವಂತು ಮಂಗಲಂ. ನಮ್ಮ ಟಿ ವಿಯನ್ನು ವೀಕ್ಷಣೆ ಮಾಡ್ತಕ್ಕಂಥ ಎಲ್ಲ ವೀಕ್ಷಕರಿಗೂ ಸಿದ್ಧವಾಗಿ ದಿನನಿತ್ಯದ ನಿತ್ಯ ಭವಿಷ್ಯದ ಈ ಕಾರ್ಯಕ್ರಮಕ್ಕೆ ಮಹಾಬಲೇಶ್ವರ ಭಟ್ ಮಾಡ್ತಕ್ಕಂಥ ಶುಭಾಶಯಗಳು. ವೀಕ್ಷಕರೇ, ನಿತ್ಯದ ಹಾಗೆ ಚಂದ್ರನ ಗೋಚಾರ ಫಲವನ್ನು ಪರಿಗಣನೆಗೆ ತೆಗೆದುಕೊಂಡು ಮೇಷಾದಿ ಮೀನ ಪರ್ಯಂತ 12 ರಾಶಿಯವರಿಗೆ ಯಾರಿಗೆ ಶುಭ ಯಾರಿಗೆ ಅಶುಭ ಫಲ ಇದೆ, ಅಶುಭ ಫಲ ಇದ್ದವರಿಗೆ ಯಾವ ದೇವತಾ ಆರಾಧನೆಯಿಂದಾಗಿ ಶುಭವಾಗತ್ತಿರುವಂಥದ್ದನ್ನು ಪಂಚಾಂಗಕರ್ತರು ಜ್ಯೋತಿಷ್ಯಕಾರರು ಹೇಳಿರುವಂಥ ಪ್ರಕಾರವಾಗಿ ಅದನ್ನು ತಿಳಿಯುವಂಥ ಸಂದರ್ಭ. ಮೊದಲನೇದಾಗಿ ಪಂಚಾಂಗ ಶ್ರವಣದ ಮುಖಾಂತರ ಪ್ರಾರಂಭ ಮಾಡೋಣ ಬನ್ನಿ. ದಿನಾಂಕ 17/7/2025 ಗುರುವಾರ. ಸ್ವಸ್ತಿ ಶ್ರೀ ಶಾಲಿವಾನಗತ ಶಕ 1947ನೇ ವಿಶ್ವಾವಸುನಾಮ ಸಂವತ್ಸರ, ದಕ್ಷಿಣಾಯನ, ಗ್ರೀಷ್ಮ ಋತು, ಚಾಂದ್ರಮಾಸ ಹೇಳುವಂಥದ್ದು ಆಷಾಢ, ಸೌರಮಾಸ ಕರ್ಕಾಟಕ, ಕೃಷ್ಣ ಪಕ್ಷದ ತಿಥಿ ಸಪ್ತಮಿ, ನಿತ್ಯ ನಕ್ಷತ್ರ ರೇವತಿ ನಕ್ಷತ್ರ, ಭದ್ರಕರಣ, ಅತಿಗಂಡ ಯೋಗ. ಸಂಚಾರಕ್ಕೆ ಪ್ರಯಾಣಕ್ಕೆ ನೋಡುವಂಥದ್ದು ನಾವು ರಾಹುಕಾಲ ಮತ್ತು ಗುಳಿಕ ಕಾಲವನ್ನು. ಇವತ್ತಿನ ರಾಹುಕಾಲ ಮಧ್ಯಾಹ್ನ 2 ಗಂಟೆಯಿಂದ ಪ್ರಾರಂಭವಾಗಿ 3 ಗಂಟೆ 30 ನಿಮಿಷದವರೆಗೆ ಇದೆ. ಇನ್ನು ಗುಳಿಕ ಕಾಲ ಬೆಳಗ್ಗೆ 7 ಗಂಟೆ 15 ನಿಮಿಷದಿಂದ 10 ಗಂಟೆ 57 ನಿಮಿಷದವರೆಗೆ ನಡೆಯುವಂಥದ್ದು. ಆ ಸಂದರ್ಭವನ್ನು ನೋಡಿ ಶುಭ ಪ್ರಯಾಣ ಮಾಡುವಂಥದ್ದನ್ನು ಮರೆಯಬೇಡಿ. ಇವಿಷ್ಟು ಇವತ್ತಿನ ಪಂಚಾಂಗ ಶ್ರವಣ. ಇನ್ನು ಮೇಷಾದಿ ಮೀನ ಪರ್ಯಂತ ಯಾವ ರೀತಿಯಾದಂಥ ಗೋಚಾರ ಫಲ ಇವತ್ತಿನ ದಿವಸ ಇದೆ ಹೇಳುವಂಥ ನೋಡುವಂಥ ಸಂದರ್ಭ. ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಗೆ ವ್ಯಯಸ್ಥಾನದಲ್ಲಿ ನೋಡಿ ಚಂದ್ರ ಮತ್ತು ಶನಿ ಸ್ಥಿತವಾಗಿರುವಂಥದ್ದು. ವ್ಯಯಸ್ಥಾನದಲ್ಲಿ ಚಂದ್ರ ಜೊತೆಯಲ್ಲಿ ಶನಿ ಇದ್ದಾಗ ಏನಾಗುತ್ತೆ, ಧನವ್ಯಯ ಆಗುವಂಥದ್ದುಂಟು. ಮಾನಸಿಕವಾಗಿ ಯಾವುದೋ ರೀತಿಯಾದಂಥ ಏನೋ ನೆನೆಸಿಕೊಂಡಿರ್ತೀರೋ ಅದೆಲ್ಲ ಸುಳ್ಳಾಗುವಂಥದ್ದು, ಯಾವುದನ್ನು ನಂಬಿರ್ತೀರೋ ಅದೆಲ್ಲ ಸುಳ್ಳಾಗ್ತಕ್ಕಂಥ ಸಾಧ್ಯತೆಗಳಿದೆ. 7 ಶನಿಯ ಪ್ರಭಾವನೆ ಉಂಟು. ತೃತೀಯ ಭಾವದಲ್ಲಿ ಗುರು ಮತ್ತು ಗುರುವಿನ ಸಂಚಾರ ಇರುವಂಥ ಕಾರಣದಿಂದಾಗಿಯೂ ಸ್ವಲ್ಪ ರೀತಿಯಾಗಿ, ದ್ವಿತೀಯದಲ್ಲಿ ಶುಕ್ರ ಇರುವಂಥ ಕಾರಣದಿಂದಾಗಿ ಇಷ್ಟಪ್ರಾಪ್ತಿ ಸಂಪತ್ತು ಬಂದೀತೆ. ಆದರೂ ವ್ಯಯಭಾವ ತೃತೀಯ ಭಾವದಲ್ಲಿರುವಂಥ ಗ್ರಹರಿಂದಾಗಿ ಸ್ವಲ್ಪ ರೀತಿಯಾಗಿ ಸ್ಥಾನ ನಾಶ ಆಗುವಂಥದ್ದು. ಚತುರ್ಥ ಕುಜಕೇತುವಿನಿಂದಾಗಿ ಮನೋಕ್ಲೇಶ ಮಾನಹಾನಿಗಳು ಬರುವಂಥ ಸಾಧ್ಯತೆಗಳಿರುತ್ತೆ. ನೋಡಿ, 7 ಶನಿಯ ಪ್ರಭಾವ ಬೇರೆ ಇದೆ. ವ್ಯಯಾಧಿಪತಿ ಹೋಗಿ ತೃತೀಯದಲ್ಲಿ ಕುಳಿತಿದ್ದಾನೆ. ಧನಸ್ಥಾನ ಸ್ಥಿತವಾಗಿ ಧನಾಧಿಪತಿ ಶುಕ್ರ ಸ್ಥಿತವಾಗಿದ್ದರೂ ಒಂದು ಸಂಪತ್ತು ಕೊಟ್ಟರು ಅದನ್ನು ಅನುಭವಿಸುವಂಥ ಯೋಗ್ಯತೆಗಳನ್ನು ಕೊಡುವಂಥದ್ದು ಅನಿವಾರ್ಯತೆ ಉಂಟು. ಅದಕ್ಕೋಸ್ಕರವಾಗಿ ಇವತ್ತಿನ ದಿವಸ ಮೇಷರಾಶಿಯವರು ಪ್ರಮುಖವಾಗಿ ದುರ್ಗಾ ಆರಾಧನೆ ಮಾಡಿಕೊಳ್ಳಿ, ಶುಭವಾಗಲಿ. 2ನೆಯ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಜನ್ಮದಲ್ಲೇ ಶುಕ್ರ ಇದ್ದಾನೆ, ಸ್ವಕ್ಷೇತ್ರದಲ್ಲಿರುವಂಥದ್ದು. ಯಾವತ್ತು ಸ್ವಕ್ಷೇತ್ರದಲ್ಲಿರ್ತಕ್ಕಂಥ ಗ್ರಹಗಳಿಗೆ ಸ್ವಕ್ಷೇತ್ರದಲ್ಲಿರುವಂಥ ವ್ಯಕ್ತಿಗಳಿಗೆ ಬಲಗಳು ಜಾಸ್ತಿ. ಶುಕ್ರ ಇದ್ದಾಗ ಸಂಪತ್ತನ್ನು ಕೊಡ್ತಾನೆ, ಇಷ್ಟ ಪ್ರಾಪ್ತಿಯನ್ನು ಕೊಡ್ತಾನೆ, ಚಿಂತೆ ಮಾಡುವಂಥದ್ದಿಲ್ಲ. ಅದೇ ರೀತಿಯಾಗಿ ಏಕಾದಶ ಅಧಿಪತಿ ಲಾಭಾಧಿಪತಿಯಾಗಿರುವಂಥ ಗುರು, ಮೀನರಾಶಿ ಅಧಿಪತಿಯಾಗಿರುವಂಥ ಗುರು ಪ್ರಮುಖವಾಗಿರುವಂಥದ್ದಲ್ಲಿ ದ್ವಿತೀಯ ಸ್ಥಾನದಲ್ಲಿ ವಿತ್ತಂ ನೇತ್ರಂ ವಾಕ್ಕುಟುಂಬಂ ಸತ್ವಂ ಸೌಭಾಗ್ಯಮೇವಚ ಅಂತ ಹೇಳಿದ್ದಾರೆ. ಇವೆಲ್ಲ ಭಾವಗಳಿಗೆ ಪುಷ್ಟಿಯನ್ನು ಕೊಡ್ತಕ್ಕಂಥ ದಿವಸ ವೃಷಭ ರಾಶಿಯವರಿಗೆ. ಧನಲಾಭ, ಏಕಾದಶದಲ್ಲಿ ರವಿಚಂದ್ರ ಇರುವಂಥದ್ರಿಂದ ಸಂತೋಷ. ಕರ್ಮದಲ್ಲಿ ರಾಹು, ಮನೋಕಲಹ. ದಶಮಸ್ಥಾನದಲ್ಲಿ ಕರ್ಮಸ್ಥಾನದಲ್ಲಿ ರಾಹು ಇದ್ದರೆ ಮನೋಕಲಹ ಹೇಳ್ತಕ್ಕಂಥದ್ದುಂಟು. ದುರ್ಗಾ ಆರಾಧನೆ ಮಾಡಿಕೊಳ್ಳಿ. ದುರ್ಗತಿ ನಾಶಿನಿ ಹೇಳುವಂಥದ್ದುಂಟು. ತಾಯಿಯ ಆರಾಧನೆ ಮಾಡಿಕೊಂಡ್ರೆ ಬರುವಂಥ ಕಷ್ಟಗಳಿದ್ದರೆ ಪರಿಹಾರ ಖಂಡಿತವಾಗಿಯೂ ಸಾಧ್ಯ ಇದೆ, ಶುಭವಾಗಲಿ. 3ನೇ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ನೋಡಿ ಜನ್ಮರಾಶಿಯಲ್ಲಿ ಗುರುಸ್ಥಿತವಾಗಿರುವಂಥದ್ದು. ಸ್ವಲ್ಪ ರೀತಿಯಾಗಿ ಏನಾಗುತ್ತೆ ಕೇಳಿದ್ರೆ, ಕರ್ಮದಲ್ಲಿ ಶನಿ ಚಂದ್ರ ಇರುವಂಥದ್ದು, ಆಯಾಸ, ಮನೋದುಃಖ. ದ್ವಿತೀಯ ಸ್ಥಾನದಲ್ಲಿ ರವಿ ಬುಧ, ವಿತ್ತ ಸ್ಥಾನದಲ್ಲಿ ರವಿ ಮತ್ತು ಬುಧ ಇರುವಂಥದ್ದು, ದ್ರವ್ಯನಾಶ ಆಗ್ತಕ್ಕಂಥದ್ದು, ಉಷ್ಣಭಯ ಆಳುವಂಥದ್ದು ಬರುವಂಥದ್ದು. ಹೀಗಿದ್ದೆಲ್ಲ ಆಗುವಂಥ ಸಾಧ್ಯತೆಗಳು ಮಿಥುನ ರಾಶಿಯವರಿಗುಂಟು. ಚತುರ್ಥ ಸ್ಥಾನದಲ್ಲಿ ಕೇಂದ್ರ ಸ್ಥಾನದಲ್ಲಿ ವಿದ್ಯಾಸ್ಥಾನದಲ್ಲಿ ಮಾಂದಿ, ವಿದ್ಯಾಕ್ಷೇತ್ರ
ವಾಹನಂಚ ಬಂಧೂನಾಂ ಸೌಖ್ಯಮೇವ ಚ ಮಾತಾ ಚ ಪಶುವೃದ್ಧಿಶ್ಚ ವೇಶ್ಮೆ ಚೈವ ಚತುರ್ಥತಃ ಅಂತ ಹೇಳಿದ್ದಾರೆ. ಆ ಒಂದು ವಿದ್ಯಾಸ್ಥಾನದಲ್ಲಿ ಮಕ್ಕಳಿಗೆ ಉದಾಸೀನತೆ ಬರುವಂಥದ್ದು, ಓದಿನಲ್ಲಿ ಇಂಟ್ರೆಸ್ಟ್ ಇಲ್ಲದೇ ಇರುವಂಥ, ಆಸಕ್ತಿ ಇಲ್ಲದೇ ಇರುವಂತಕ್ಕಂಥ ಸಾಧ್ಯತೆಗಳು ಆ ಒಂದು ಮಿಥುನ ರಾಶಿಯವರಿಗುಂಟು. ಮಾಂದಿದ್ದ ಕಾರಣದಿಂದಾಗಿ ಸ್ವಲ್ಪ ರೀತಿಯಾಗಿ ಚತುರ್ಥ ಮಾಂದ್ಯ ಮಾನಹಾನಿಯಾಗುವಂಥದ್ದಿದೆ. ಶ್ರೀಮನ್ನಾರಾಯಣ ವಿಷ್ಣುವಿನ ಆರಾಧನೆ ಮಾಡಿಕೊಂಡು ಬಿಡಿ, ಚಿಂತನೆ ಮಾಡುವಂಥ ಅವಶ್ಯಕತೆ ಇಲ್ಲ. ಇವತ್ತಿನ ದಿವಸ ಶುಭವಾಗುತ್ತೆ. ಮುಂದಿನ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಜನ್ಮರಾಶಿಯಲ್ಲಿ ಸ್ಥಿತವಾಗಿರುವಂಥ ವ್ಯಯ ಪ್ರಮುಖವಾಗಿ ದ್ವಿತೀಯಾಧಿಪತಿ ಹೇಳುವಂಥವನು ಜನ್ಮರಾಶಿ ಸ್ಥಿತವಾಗಿದ್ದಾನೆ. ಆಯಾಸ, ಸ್ವಲ್ಪ ರೀತಿಯಾಗಿ ಉಷ್ಣ ಭಯ, ಸೂರ್ಯ ಹತ್ತಿರ ಇದ್ದರೆ ಏನಾಗುತ್ತೆ, ಬಿಸಿ ಜಾಸ್ತಿ ಆಗುತ್ತೆ. ಜನ್ಮರಾಶಿಯಲ್ಲಿರುವಂಥ ರವಿ ಏನು ಮಾಡ್ತಾನೆ, ಉಷ್ಣ ಸಂಬಂಧಪಟ್ಟಿರತಕ್ಕಂಥ ತೊಂದರೆಯನ್ನು ಕೊಡುವಂಥ ಸಾಧ್ಯತೆಗಳುಂಟು. ಕರ್ಕಾಟಕ ರಾಶಿ ಹೇಳುವಂಥದ್ದು ರಾಶಿಯಾಧಿಪತಿ ಚಂದ್ರ, ಜಲತತ್ವಕಾರಕವಾಗಿ ಶೀತ ಹೇಳುವಂಥದ್ದು. ಚಂದ್ರನಿಗೆ ಶೀತ ಸ್ವಭಾವ ಆದರೆ ರವಿಗೆ ಉಷ್ಣ ಸ್ವಭಾವ ಹೇಳುವಂಥದ್ದುಂಟು. ಅದಕ್ಕೋಸ್ಕರವಾಗಿ ಆ ಒಂದು ದೇಹದಲ್ಲಿ ಆಯಾಸ ಬರುವಂಥ ಸಾಧ್ಯತೆ ಇದೆ. ವಿತ್ತನಾಶ ಆಗುವಂಥ, ಧನವ್ಯಯ ಆಗುವಂಥ ಸಾಧ್ಯತೆ ಉಂಟು. ವ್ಯಯದಲ್ಲಿ ಗುರು ಇದ್ದಂಥ ಕಾರಣದಿಂದಾಗಿ ಮನೋದುಃಖ, ವೈರಾಗ್ಯ, ಯಾವುದು ಬೇಡ ಹೇಳುವಂಥದ್ದಕ್ಕೆ ತೀರ್ಥಕ್ಷೇತ್ರಗಳ ಸಂದರ್ಶನ ಮಾಡುವಂಥ ಸಾಧ್ಯತೆಗಳು ಕರ್ಕಾಟಕ ರಾಶಿಯವರಿಗೆ ಉಂಟು. ದೇವಸ್ಥಾನಗಳಿಗೆ ಹೋಗುವಂಥದ್ದೇ ಮನಸ್ಸಿದ್ರೆ ಯಾವುದೇ ಸಂಕೋಚ ಮಾಡದೆ ಹೋಗಿ ಬನ್ನಿ. ಹಣ ಹಣತಕ್ಕಂಥ ವ್ಯಯವಾದರೂ ಪುಣ್ಯ ಸಂಚಯ ಆಗುತ್ತೆ, ಪುಣ್ಯ ಪ್ರಾಪ್ತಿ ಆಗುವಂಥದ್ದಿದೆ. ನಿಮಗೆ ಚಿಂತನೆ ಮಾಡುವಂಥದ್ದು ಬೇಡ. ಕರ್ಮದಲ್ಲಿ ಚಂದ್ರ ಶನಿ ದಾರಿದ್ರ್ಯ, ಸ್ವಲ್ಪ ರೀತಿಯಾಗಿ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಸೋಲನ್ನು, ಹಿನ್ನಡೆಯನ್ನು ಮಾಡುವಂಥ ತೊಂದರೆ ಬರುವಂಥದ್ದು ಸಾಧ್ಯತೆ ಕರ್ಕಾಟಕ ರಾಶಿಯವರಿಗುಂಟು. ವಿಷ್ಣುವಿನ ಆರಾಧನೆ ಮಾಡಿಕೊಳ್ಳಿ. ವಿಷ್ಣುವಿನ ಆರಾಧನೆ ಮಾಡಿಕೊಂಡ್ರೆ ಬರುವಂಥ ಎಲ್ಲ ಕಷ್ಟಗಳಿಂದ ಹೊರಬರಲಿಕ್ಕೆ ಸಾಧ್ಯತೆ ಇದೆ. ಶುಭವಾಗಲಿ. ಇನ್ನು ರವಿಯ ರಾಶಿಯಾಧಿಪತ್ಯದ ರಾಶಿ ಅಂತ ಹೇಳಿದ್ರೆ ಸಿಂಹರಾಶಿ. ಜನ್ಮರಾಶಿಯಲ್ಲಿ ಕುಜಕೇತು, ರಾಶಿಯಾಧಿಪತಿ ಹೋಗಿ ವ್ಯಯದಲ್ಲಿ ಕುಳಿತಿದ್ದಾನೆ ನೋಡಿ. ಮನೋಭಯ, ದ್ರವ್ಯನಾಶ ಅನ್ನುವಂಥದ್ದು. ಅದರ ಜೊತೆಯಲ್ಲಿ ಅಷ್ಟಮದಲ್ಲಿ ರವಿಯ ಮಗನಾದಂಥ ಶನಿ. ಶನಿ ಮತ್ತು ರವಿ ತಂದೆ ಮಕ್ಕಳು, ಆದರೂ ಪ್ರಬಲ ವೈರಿಗ್ರಹಗಳು ಅಂತ ಉಂಟು. ಶನಿ ಕಥೆಯಲ್ಲಿ ನಾವು ಕೇಳ್ತೇವಲ್ವಾ. ಅಷ್ಟಮ ಸ್ಥಾನದಲ್ಲಿದ್ದಾನೆ. ಅಷ್ಟಮ ಸ್ಥಾನ ಅಂತಂದರೆ ಅಷ್ಟಮಸ್ತೆ ಯಥಾಕೇಟು ವಾತರೋಗಾದಿ ಪೀಡಿತ ಅಂತ ಹೇಳಿದರೆ ವಾತ ಸಂಬಂಧಪಟ್ಟಿರುವಂಥ ತೊಂದರೆಗಳನ್ನು ಶನಿ ಮಹಾತ್ಮನಿಂದ ಪಡುವಂಥ ಸಾಧ್ಯತೆಗಳುಂಟು. ಏಕಾದಶದಲ್ಲಿ ಗುರು ಇದ್ದಾನೆ, ತೊಂದರೆ ಇಲ್ಲ. ಅದರಿಂದಾಗಿ ರವಿ ಏಕಾದಶದಲ್ಲಿ ಗುರು ಇರುವಂಥ ಕಾರಣದಿಂದಾಗಿ ಸ್ವಲ್ಪ ರೀತಿಯಾಗಿ ಏನು ಹೇಳ್ತೇವೆ, ನಮಗೆ ಧನಲಾಭಗಳಾಗುವಂಥದ್ದುಂಟು. ಏಕಾದಶದಲ್ಲಿ ರಾಷ್ಟ್ರಾಧಿಪತಿ ವ್ಯಯದಲ್ಲಿರುವಂಥ ಕಾರಣ ರವಿ, ಅದರಿಂದಾಗಿ ಸ್ವಲ್ಪ ರೀತಿಯಾಗಿ ಉಷ್ಣ ಸಂಬಂಧಪಟ್ಟ ತೊಂದರೆಗಳು ಇದೆಲ್ಲ ಬರಲಿಕ್ಕೆ ಸಾಧ್ಯತೆ ಉಂಟು. ಆದರೆ 11ನೇ ಮನೆಯಲ್ಲಿ ಗುರು ಇರುವಂಥ ಕಾರಣದಿಂದಾಗಿ ಸ್ವಲ್ಪ ರೀತಿಯಾಗಿ ಧನಲಾಭ ಆಗುವಂಥ, ಸ್ಥಾನಲಾಭ ಆಗುವಂಥದ್ದು, ಮಾನಲಾಭ, ಪ್ರಶಸ್ತಿ, ಪುರಸ್ಕಾರಗಳು ಸಿಗುವಂಥ ಸಾಧ್ಯತೆ ಸಿಂಹ ರಾಶಿಯವರಿಗುಂಟು. ಆದರೆ ಶನಿ ಪ್ರಭಾವದಿಂದ ಪರಿಹಾರವಾಗಲಿಕ್ಕೆ ಈಶ್ವರ ಆರಾಧನೆ ಮಾಡಿಕೊಂಡು ಬಿಡಿ. ಶುಭವಾಗಲಿ. ಮುಂದಿನ ರಾಶಿ ಬುಧನ ರಾಶಿಯಾಧಿಪತ್ಯದ ರಾಶಿ ಕನ್ಯಾ ರಾಶಿ. ಸಪ್ತಮದಲ್ಲಿ ಶನಿಯ ದೃಷ್ಟಿ. ಸಪ್ತಮ ಸ್ಥಾನ ಅನ್ನುವಂಥದ್ದು ಕಳತ್ರ ಸ್ಥಾನ. ವಿವಾಹ ಮದನಾಲೋಕ, ಭಾರ್ಯ ಭರ್ತೃ ಸಮಾಗಮ ಅಂತೇಳಿದ್ದಾರೆ. ಆ ಭಾವದಲ್ಲಿರುವಂಥದ್ದು. ಮತ್ತು ಜನ್ಮರಾಶಿಯಲ್ಲಿ ಮಂದನ ಮಗ ಅಂತ ಮಾಂದ್ಯಸ್ಥವಾಗಿದ್ದಾನೆ. ಅಪ್ಪ ಮಕ್ಕಳ ದೃಷ್ಟಿ ಹೇಳುವಂಥದ್ದುಂಟು. ಅಲ್ಲಿ ಪ್ರಮುಖವಾಗಿ ಶನಿಯ ದೃಷ್ಟಿ ಮಾಂದ್ಯ ಮೇಲೆ ಇದೆ. ಆ ಭಾವವನ್ನು ನಾಶ ಮಾಡತಕ್ಕಂಥದ್ದುಂಟು. ಪರಿಣಾಮ ಜಾಸ್ತಿ ಆಗುವಂಥ ಸಾಧ್ಯತೆಗಳಿದೆ. ಆರೋಗ್ಯಹಾನಿ ಸಪ್ತಮ ಶನಿಯಿಂದಾಗಿ, ಚಂದ್ರನೂ ಜೊತೆಯಲ್ಲಿರುವಂಥ ಕಾರಣದಿಂದಾಗಿ ಕಳತ್ರ ಪೀಡೆ, ಸಂಸಾರದಲ್ಲಿ ಜಾಗ್ರತೆ. ಷಷ್ಠಮದಲ್ಲಿ ರಾಹು. ಷಷ್ಠಮದಲ್ಲಿ ರಾಹು ಇದ್ದಾನೆ. ಶತ್ರುನಾಶ. ಹೊರಗಡೆ ಎಷ್ಟೇ ನೀವು ಶತ್ರುನಾಶವನ್ನು ಮಾಡಿದರೂ ಮನೆಯಲ್ಲೇ ಶತ್ರುಗಳಾದರೆ ಏನು ಮಾಡಲಿಕ್ಕೆ ಬರುತ್ತೆ ಹೇಳಿ. ಫಸ್ಟ್ ಮನೆಯಲ್ಲಿ ನಾವು ಸಂಸಾರದಲ್ಲಿ ನಮಗೆ ಒಂದು ಸಮಾಧಾನ ಅನ್ನುವಂಥದ್ದು ಬೇಕು. ಅದನ್ನು ಗಳಿಸುವಂಥದ್ದನ್ನು ಪ್ರಯತ್ನವನ್ನು ಮಾಡಿ. ಸ್ವಲ್ಪ ರೀತಿಯಾಗಿ ವ್ಯಯದಲ್ಲಿ ಕುಜಕೇತು ಇರುವಂಥದ್ದರಿಂದಾಗಿ ಧನನಾಶ ಆಗುವಂಥದ್ದಿರುತ್ತೆ. ಜಾಗ್ರತೆ ಆಗುವ ಅವಶ್ಯಕತೆ ಉಂಟು. ಯಾರಿಂದಾನು ಮಾತಿನಲ್ಲಿ ತೊಂದರೆಗಳನ್ನು, ಹೇಳಿಕೆ ಮಾತನ್ನು ಕೇಳಿಕೊಂಡು ನಿಮಗೆ ಯಾರೋ ಏನೋ ಹೇಳುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ರೀತಿಯ ಮಾತಿನಲ್ಲಿ ಜಾಗ್ರತೆ ಹೇಳುವಂಥದ್ದು ಬರಲಿ. ಕನ್ಯಾ ರಾಶಿಯವರಿಗೆ ಇವತ್ತು ಲಕ್ಷ್ಮೀ ನರಸಿಂಹನ ಆರಾಧನೆ ಮಾಡಿಕೊಂಡು ಬಿಡಿ. ಲಕ್ಷ್ಮೀ ನರಸಿಂಹನ ಅನುಗ್ರಹತೆಯಿಂದಾಗ ಬರುವಂಥ ಎಲ್ಲ ಕಷ್ಟ ಕಾರ್ಪಣ್ಯ ನಿವಾರಣೆ ಆಗುತ್ತೆ. ಶುಭವಾಗಲಿ. ಮುಂದಿನ ರಾಶಿ ತುಲಾರಾಶಿ. ರಾಶಿಯಾಧಿಪತಿ ಹೇಳುವಂಥ ಶುಕ್ರ ಸ್ವಕ್ಷೇತ್ರ ವೃಷಭದಲ್ಲಿ ಸ್ಥಿತವಾಗಿದ್ದಾನೆ. ವ್ಯಯದಲ್ಲಿ ಮಾಂದಿ. ವ್ಯಯದ ಭಾವದಲ್ಲಿ ಮಾಂದಿ ಬಂದರೆ ಏನಾಗುತ್ತೆ, ಎಲ್ಲ ರೀತಿಯ ವಿಭಾಗಗಳಲ್ಲಿ ಸೋಲನ್ನು ಕೊಡುವಂಥ ಸಾಧ್ಯತೆಗಳಿದೆ. ಸ್ಥಾನಹಾನಿಗಳು ಬರುವಂಥದ್ದು, ಮಾನಹಾನಿಗಳು ಬರುವಂಥದ್ದು. ಆದರೆ ಷಷ್ಠಮದಲ್ಲಿ ಚಂದ್ರ ಶನಿ ಇರುವಂಥ ಕಾರಣದಿಂದಾಗಿ ಶತ್ರುನಾಶ ಆಗುತ್ತೆ. ಭಾಗ್ಯದಲ್ಲಿ ಗುರು ಹೇಳುವಂಥವನು ನವಮದಲ್ಲಿದ್ದಾನೆ. ಒಂದು ತುಲಾರಾಶಿಯನ್ನು ಪಂಚಮ ದೃಷ್ಟಿಯಿಂದ ವೀಕ್ಷಣೆಯನ್ನು ಮಾಡ್ತಾ ಇದ್ದಾನೆ. ಅದಕ್ಕೋಸ್ಕರವಾಗಿ ಪೂರ್ವ ಪುಣ್ಯ ಸ್ಥಾನ, ಪಿತೃಸ್ಥಾನಗಳಿಂದಾಗಿ ಅನುಗ್ರಹತೆ ಬರುವಂಥ ಸಾಧ್ಯತೆಗಳಿದೆ. ಸುತಪ್ರೀತಿ ಇರುವಂಥದ್ದು ತುಲಾರಾಶಿಯವರಿಗಿರುವಂಥದ್ದು. ಅದಕ್ಕೋಸ್ಕರವಾಗಿ ದುರ್ಗೆ ಆರಾಧನೆ ಮಾಡಿಕೊಂಡು ಬಿಟ್ಟರೆ ಬರುವಂಥ ಯಾವುದೇ ರೀತಿಯಾದಂಥ ಎಣಿಸದೇ ಬರ್ತಕ್ಕಂಥ ಕಷ್ಟಗಳಿದ್ದರೆ ತಾಯಿ ಜಗನ್ಮಾತೆ ಎಲ್ಲವನ್ನು ಪರಿಹಾರ ಮಾಡ್ತಾರೆ. ತುಲಾರಾಶಿಯವರಿಗೆ ಶುಭವಾಗಲಿ.
ಮುಂದಿನ ರಾಶಿ ವೃಶ್ಚಿಕ ರಾಶಿ. ಪಂಚಮ ಶನಿ ಪಂಚಮಸ್ತೆ, ಜೊತೆಯಲ್ಲಿ ಚಂದ್ರ ಪಂಚಮಸ್ತೆ. ಶನಿಶ್ಚೈವ ನೃಣಾಂ ಕಷ್ಟಪ್ರದಾಯಕ ಅಂತ ಹೇಳಿದರೆ ಮನೋಕ್ಲೇಶ ಕಷ್ಟಪ್ರದ ಆಳುವಂಥದ್ದು ಮನೋಕಾರಕ ಚಂದ್ರ ಶನಿಯ ಜೊತೆಯಲ್ಲಿ ಪಂಚಮದಲ್ಲಿ ಮೀನರಾಶಿಯಲ್ಲಿ ಸಂಚಾರ ಮಾಡ್ತಾ ಇರುವಂಥ ಕಾರಣದಿಂದಾಗಿ ತೊಂದರೆಗಳು ಬರುವಂಥ ಸಾಧ್ಯತೆಗಳಿರ್ತದೆ. ಅಷ್ಟಮದಲ್ಲಿ ರಂಧ್ರಭಾವದಲ್ಲಿ ಆಯುಷ್ಯ ಸ್ಥಾನದಲ್ಲಿ ರೋಗಸ್ಥಾನದಲ್ಲಿ ಹೋಗಿ ಗುರು ಹಣುವಂತನು ಕುಳಿತಂಥ ಕಾರಣದಿಂದಾಗಿ ರೋಗ ಪ್ರಾಪ್ತಿಯು ಬರುವಂಥ ಸಾಧ್ಯತೆಗಳು ಉಂಟು. ಕರ್ಮಭಾವದಲ್ಲಿ ಜ್ಞಾನಂ ಕರ್ಮಂ ಸ್ಥಿತಿಂ ಚೈವ ಪ್ರತಾಪಂ ಪೌರುಷಂ ಸ್ಮೃತಿ ಜೀವನಂ ಭೂಷಣಂ ವಸ್ತ್ರಂ ವದೇ ದಶಮತತ್ಸುದಿ ಅಂತ ಹೇಳಿದ್ದೇವೆ. ಆ ಕರ್ಮಭಾವದಲ್ಲಿ ಕುಜಕೇತುವಿನ ಸಂಚಾರ ಸ್ವಲ್ಪ ರೀತಿಯಾಗಿ ಕಲಹ ಕಾರ್ಯಭಂಗಗಳು ಮಾಡುವಂಥ ಕೆಲಸಗಳಲ್ಲಿ ವಿಘ್ನ ಮೇಲಾಧಿಕಾರಿಗಳಿಂದ ಕಿರುಕುಳ ಇವೆಲ್ಲ ಬರುವಂಥ ಸಾಧ್ಯತೆಗಳು ವೃಶ್ಚಿಕ ರಾಶಿಯವರಿಗಿದೆ. ಸುಬ್ರಹ್ಮಣ್ಯನ ಆರಾಧನೆ ಮಾಡಿಕೊಳ್ಳುವಂಥದ್ದನ್ನು ಮರಿಬೇಡಿ. ಸುಬ್ರಹ್ಮಣ್ಯನ ಆರಾಧನೆಯಿಂದಾಗಿ ಬರುವಂಥ ಎಲ್ಲ ತೊಂದರೆಗಳಿಂದ ಹೊರಗೆ ಬರ್ತೀರಾ. ಶುಭವಾಗಲಿ. ಮುಂದಿನ ರಾಶಿ ಧನುರ್ರಾಶಿ. ರಾಶ್ಯಾಧಿಪತಿ ಗುರು ಸಪ್ತಮ ಸ್ಥಾನದಲ್ಲಿ ಸ್ಥಿತವಾಗಿದ್ದಾನೆ ನೋಡಿ. ಕಳತ್ರ ಭಾವದಲ್ಲಿ ಕಳತ್ರ ಸ್ಥಾನ ವಿವಾಹ ಮದನಾಲೋಕ ಭಾರ್ಯ ಭರ್ತೃ ಸಮಾಗಮ ಮಾಡುವಂಥದ್ದು. ವಾಣಿಜ್ಯಂ ವ್ಯವಹಾರಂಚ ವಿವಾಹಾಂಚ ಸ್ವರಪರಂ ಸಮಾಗಮ ಕಳತ್ರಾಣಿ ಪಶ್ಯೇತ್ ಪ್ರಜ್ಞಾಂಚ ಸಪ್ತಮಾತ್ ಅಂತ ಹೇಳಿದ್ದಾರೆ ಪ್ರಶ್ನಾ ಮಾರ್ಗಗಳಲ್ಲಿ. ಹೌದಾ? ಆ ಸಪ್ತಮ ಭಾವದಲ್ಲಿ ಗುರುವಿನ ಸಂಚಾರ ಸಂಸಾರ ಪ್ರೀತಿ ಮನೆಯಲ್ಲಿ ಒಳ್ಳೆಯದಾದಂಥ ವಾತಾವರಣ ಬರುತ್ತೆ. ಚತುರ್ಥದಲ್ಲಿ ಚಂದ್ರ ಮತ್ತು ಶನಿ ಹೇಳುವಂಥವ್ರು ಕೇಂದ್ರದಲ್ಲಿ ಗುರುವಿನ ಮನೆಯಲ್ಲಿ ಮೀನರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಸುಖಹಾನಿ ಮನೋಹಾನಿ. ಅದೇ ರೀತಿಯಾಗಿ ಅಷ್ಟಮದಲ್ಲಿ ರವಿ ಬುಧ ರೋಗಪ್ರಾಪ್ತಿ ಅನ್ನುವಂಥದ್ದನ್ನು ಹೇಳಿದ್ದಾರೆ. ತೃತೀಯದಲ್ಲಿ ರಾಹು ಇರುವ ಕಾರಣ ಸೌಭಾಗ್ಯ, ಆದರೆ ಜಾಗ್ರತೆ. ಯಾವುದೇ ಇದ್ದರೂ ಸಹಿತವಾಗಿ ರಾಹುಕೇತುಗಳಿಂದ ಬರುವಂಥ ಶುಭ ಫಲಗಳಿದ್ದರೂ ಬಾಕಿ ಶುಭ ಗ್ರಹಗಳಿಂದ ಬರ್ತಕ್ಕಂಥ ಅಶುಭ ಫಲ ಆಡುವಂಥದ್ದು ಅದನ್ನು ದೂರ ಮಾಡುವಂಥ ಸಾಧ್ಯತೆಗಳಿದೆ. ದತ್ತಾತ್ರೇಯರ ಆರಾಧನೆ ಮಾಡುವಂಥದ್ದನ್ನು ಮರಿಬೇಡಿ. ಅಥವಾ ಗುರುವಿನ ಸ್ಥಾನದಲ್ಲಿರುವಂಥದ್ದು ಆ ಗುರುವಿನ ಅನುಗ್ರಹತೆಯಿಂದಾಗಿ ಯಾವುದೇ ರೀತಿಯಾದಂಥ ತೊಂದರೆ ಬಂದರೂ ರಕ್ಷಣೆ ಹೇಳ್ತಕ್ಕಂಥದ್ದು ನಿಮಗೆ ಇವತ್ತಿನ ದಿವಸ ಸಿಗುತ್ತೆ. ಒಳ್ಳೆಯದಾಗಲಿ ಧನುರಾಶಿಯವರಿಗೆ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರಿಗೆ ದ್ವಿತೀಯ ಸ್ಥಾನದಲ್ಲಿ ವಾಕ್ಸ್ಥಾನದಲ್ಲಿ ನೇತ್ರಸ್ಥಾನದಲ್ಲಿ ರಾಹು ಸ್ಥಿತವಾಗಿರುವಂಥ ಕುಂಭದಲ್ಲಿ ನೋಡಿ. ಹೌದಾ? ಅದಕ್ಕಾಗಿ ಯಾವುದೇ ವಿತ್ತಂ ನೇತ್ರಂ ವಾಕ್ ಕುಟುಂಬಂ ಸತ್ವಂ ಸೌಭಾಗ್ಯಮೇವಚ ಅಂತ ಹೇಳಿದ್ದಾರೆ. ಆ ಎಲ್ಲ ಭಾವಗಳಿಗೂ ರಾಹುವಿನ ಪ್ರಭಾವವಂಥ ಗ್ರಹಣವನ್ನು ಮಾಡುವಂಥ ತಟಸ್ಥತೆ ಅಂತರುವಂಥ ಸಾಧ್ಯತೆಗಳಿರುತ್ತೆ. ಆಲೋಚನೆಯನ್ನು ಮಾಡಿ ಹಣವನ್ನು ಖರ್ಚು ಮಾಡಿ ಯಥೋ ಹಣ ಉಂಟು ಅಂತೇಳಿ ಯಥೋ ರೀತಿಯಾಗಿ ಯಥೋ ಯಥೇಚ್ಛವ ಖರ್ಚನ್ನು ಮಾಡೋದು ಮತ್ತು ಪಶ್ಚಾತ್ತಾಪವನ್ನು ಪಡುವಂಥ ಸಾಧ್ಯತೆ ಆ ಒಂದು ಏನು ಹೇಳ್ತೇವೆ ಪ್ರಮುಖವಾಗಿ ಆ ಒಂದು ಮಕರ ರಾಶಿಯವರಿಗಿರುತ್ತೆ. ಧನನಾಶ ಹೇಳುವಂಥದ್ದು. ತೃತೀಯದಲ್ಲಿ ಚಂದ್ರ ಮತ್ತು ಶನಿ ಇದ್ದಾರೆ. ಮನೋಜ ಇದ್ದರೂ ಷಷ್ಠಮ ಸ್ಥಾನದಲ್ಲಿ ಶತ್ರುಸ್ಥಾನದಲ್ಲಿ ಗುರು ಇರುವಂಥ ಕಾರಣದಿಂದಾಗಿ ಆಕಸ್ಮಿಕವಾಗಿ ಶತ್ರುಗಳು ನಿಮಗೆ ಪ್ರಾಪ್ತವಾಗುವಂಥದ್ದು. ನಿಮಗೆ ಅರ್ಥವಿಲ್ಲದೆ ಒಂದು ವಿಚಾರವೂ ಇಲ್ಲದೆ ಗೊತ್ತಿಲ್ಲದೆ ಆ ಒಂದು ಶತ್ರುಗಳು ನಿಮಗೆ ಪ್ರಾಪ್ತಿಯಾಗುವಂಥ ಸಾಧ್ಯತೆಗಳು ಷಷ್ಠಮ ಗುರುವಿಂದಾಗಿ ಉಂಟು. ಶತ್ರುಪೀಡೆ ಅನ್ನುವಂಥದ್ದು. ಅದೇ ರೀತಿಯಾಗಿ ಷಷ್ಠಮದಲ್ಲಿ ಆ ಗುರು ಇರುವಂಥ ಕಾರಣದಿಂದಾಗಿ ಬರುವಂಥದ್ದು. ಪಂಚಮದಲ್ಲಿ ಶುಕ್ರ ಅನ್ನುವಂಥವನಿದ್ದಾರೆ. ಸ್ವಲ್ಪ ರೀತಿಯಾಗಿ ಆಲೋಚನೆ ಮಾಡುವಂಥದ್ದು ಬೇಕು. ವಿಪತ್ತು ದುರ್ಗಾರಾಧನೆ ಮಾಡಿಕೊಳ್ಳಿ ಪ್ರಮುಖವಾಗಬೇಕಾದಂಥದ್ದು. ಸ್ವಲ್ಪ ರೀತಿಯಾಗಿ ಶುಕ್ರನಿಂದಾಗಿ ತೊಂದರೆಗಳು ಬರುವಂಥ ಸಾಧ್ಯತೆಗಳು ಷಷ್ಠಮದಲ್ಲಿರುವಂಥ ಕಾರಣದಿಂದಾಗಿ ಬರುವಂಥ ಸಾಧ್ಯತೆಗಳಿದೆ. ಆ ಮಕರ ರಾಶಿಯವರಿಗೆ ದುರ್ಗಾ ಆರಾಧನೆ ಮಾಡುವಂಥದ್ದನ್ನು ಮರೆಯಬೇಡಿ. ಶುಭವಾಗಲಿ. ಕೊನೆಯ ಮುಂದಿನ ರಾಶಿ ಕುಂಭರಾಶಿ. ರಾಶ್ಯಾಧಿಪತಿ ಶನಿ ದ್ವಿತೀಯ ಸ್ಥಾನದಲ್ಲಿ ಸ್ಥಿತವಾಗಿದ್ದಾನೆ ನೋಡಿ. ಜನ್ಮರಾಶಿಯಲ್ಲಿ ರಾಹು ಮನೋಭಯವನ್ನು ಏನು ಹೇಳ್ತೇವೆ ನಿದ್ರಾಭಂಗತೆಯನ್ನು ದುಸ್ವಪ್ನವನ್ನು ಇದೆಲ್ಲ ಮಾಡಿ ಹೆದರಿಕೆಯನ್ನು ಹುಟ್ಟಿಸುವಂಥ ಸಾಧ್ಯತೆಗಳಿರುತ್ತೆ. ದ್ವಿತೀಯದಲ್ಲಿ ಚಂದ್ರ ಇರುವಂಥ ಕಾರಣ ಜೊತೆಯಲ್ಲಿ ಶನಿ ಇರುವಂಥ ಕಾರಣದಿಂದಾಗಿ ದ್ರವ್ಯನಾಶ ವಿತ್ತನಾಶ. ಶನಿಯಿಂದಾಗಿ ವಿತ್ತ, ಅದೇ ರೀತಿಯಾಗಿ ಚಂದ್ರ ದ್ರವ್ಯವನ್ನು ನಾಶ ಮಾಡಿ ಹಣವನ್ನು ಖರ್ಚು ಮಾಡುವಂಥ ಸಾಧ್ಯತೆಗಳಿದೆ. ಪಂಚಮದಲ್ಲಿ ಗುರು ಇರುವ ಕಾರಣ ಪುತ್ರ ಪ್ರೀತಿ, ಸ್ವಲ್ಪ ರೀತಿಯಾಗಿ ಮಕ್ಕಳಿಂದ ಖುಷಿಯ ವಿಚಾರಗಳು ಬರುವಂಥದ್ದಿದೆ. ಸಪ್ತಮದಲ್ಲಿ ಕುಜಕೇತು, ಸ್ವಲ್ಪ ರೀತಿಯಾಗಿ ಅನಿಷ್ಟ ಮೇಲಾಧಿಕಾರಿಗಳಿಂದ ಕಿರುಕುಳ ರಾಜಭಯ ಅಂತ ಹೇಳಿದರೆ ಸಪ್ತಮ ಸ್ಥಾನ ನೇರವಾದ ದೃಷ್ಟಿ ಉಂಟು. ಕುಂಭರಾಶಿಯವರಿಗೆ 7 ವರ್ಷನೇ ಕೊನೆಯ ಭಾಗ ಆಡುವಂಥದ್ದಿದೆ. ಇನ್ನೊಂದು 2 ವರ್ಷಗಳ ಕಾಲ ಈಶ್ವರ ಆರಾಧನೆಯನ್ನು, ಈಶ್ವರ ದೇವಸ್ಥಾನಕ್ಕೆ ಹೋಗಿ ಶಿವಪೂಜೆಯನ್ನು, ರುದ್ರಾಭಿಷೇಕವನ್ನು ಕೊಡುವಂಥ ಒಂದು ಕ್ರಮವನ್ನು ಮರಿಬೇಡಿ. ಶುಭವಾಗಲಿ. ರಾಶಿಗಳಲ್ಲಿ ಕೊನೆಯ ರಾಶಿ ನೋಡುವಂಥ ಸಂದರ್ಭವಂತೂ ಮೀನರಾಶಿ. ಜನ್ಮರಾಶಿಯಲ್ಲಿ ಶನಿ, ಜನ್ಮರಾಶಿ ಸ್ಥಿತೋಸೌರಿ ಸುಖ ನಾಶಂ ಕರಿಷ್ಯತೆ ಹೇಳುವಂಥದ್ದುಂಟು. ಜನ್ಮರಾಶಿಯಲ್ಲಿ ಶನಿ ಇರುವಂಥ ಕಾರಣದಿಂದಾಗಿ ಜೊತೆಯಲ್ಲಿ ಚಂದ್ರ, ಶೀತ ರೋಗ ಜೊತೆಯಲ್ಲಿ ಉಷ್ಣ ಭಯ ಆಳುವಂಥದ್ದು ಹೇಳಿದೆ. ಶೀತ ಪೀಡೆ ಇದ್ದರೂ ಉಷ್ಣ ಶೀತ ಆಗುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ರೀತಿಯಾಗಿ ಮಾನಹಾನಿ. ತೃತೀಯದಲ್ಲಿ ಶುಕ್ರ ಇದ್ದಾನೆ ನೋಡಿ, ಅದರಿಂದಾಗಿ ಮನೋಸುಖ. ಚತುರ್ಥದಲ್ಲಿ ಗುರು ಇರುವಂಥ ಕಾರಣದಿಂದಾಗಿ ಬಂಧು ಕ್ಲೇಶ ಆಳುವಂಥದ್ದನ್ನು ಹೇಳಿದ್ದಾರೆ. ಸಪ್ತಮದಲ್ಲಿ ಮಾಂದಿ,
ಏಳನೇ ಮನೆಯಲ್ಲಿ ಕಳತ್ರ ಸ್ಥಾನದ ವಾಣಿಜ್ಯಂ ವ್ಯವಹಾರಂಚ ವಿವಾಹಂಚ ಸ್ವರಪರಂ ಹೇಳುವಂಥದ್ದು ಉಂಟಲ್ವಾ. ಆ ಸಪ್ತಮ ಭಾವದಲ್ಲಿ ಮಾಂದಿ ಇರುವಂಥ ಕಾರಣದಿಂದಾಗಿ ದಂಪತಿಗಳಲ್ಲಿ ಸ್ವಲ್ಪ ರೀತಿಯಾದಂಥ ತೊಂದರೆ ತಾಪತ್ರೆಗಳು, ವಾಗ್ವಾದಗಳು, ಜಗಳಗಳು ಬರುವಂಥ ಸಾಧ್ಯತೆಗಳಿದೆ. ಸ್ವಲ್ಪ ಮಾತಿನಲ್ಲಿ ಮೀನ ರಾಶಿಯವರು ಜಾಗ್ರತೆಯನ್ನು ಮಾಡಿಕೊಂಡು ಬಿಡಿ ಸಪ್ತಮ ಮಾಂದಿಯಿಂದಾಗಿ. ಅದಕ್ಕೋಸ್ಕರವಾಗಿ ಈಶ್ವರ ಆರಾಧನೆ ಇರತಕ್ಕಂಥದ್ದು ನಿಮಗೆ ಬೇಕು. ಜನ್ಮಶನಿಯಿಂದಾಗಿ ಇನ್ನೂ 5 ವರ್ಷಗಳ ಕಾಲ ಸ್ವಲ್ಪ ರೀತಿಯಾದಂಥ ಪರೀಕ್ಷೆಗೆ ಒಳಪಡ್ತಕ್ಕಂಥ ಅನಿವಾರ್ಯತೆ ಇದೆ. ಅದಕ್ಕೋಸ್ಕರವಾಗಿ ಈಶ್ವರ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಒಂದು ರುದ್ರಾಭಿಷೇಕವನ್ನು, ಶಿವಪೂಜೆಯನ್ನು ಮಾಡಿ, ಒಂದು ಶಿವ ಪಂಚಾಕ್ಷರಿಯನ್ನು 108 ಸಲ ಜಪವನ್ನು ಮಾಡಿ ಬರುವಂಥದ್ದನ್ನು ಮಾಡಿ, ಒಂದು ಸರ್ವೇಶ್ವರನಾದಂಥ ಪರಮೇಶ್ವರನ ಅನುಗ್ರಹತೆಯಿಂದಾಗಿ ಬರುವಂಥ ಎಲ್ಲ ಕಷ್ಟಗಳು ಸಹಿತವಾಗಿ ನಿಮಗೆ ನಿವಾರಣೆ ಆಗತ್ತೆ ಹೇಳ್ತಾ ಇವತ್ತಿನ ಈ ಒಂದು ನಿತ್ಯ ಭವಿಷ್ಯದ ಕಾರ್ಯಕ್ರಮವನ್ನು ಮುಗಿಸ್ತಕ್ಕಂಥ ಸಂದರ್ಭ ಅಂತೂ ವೀಕ್ಷಕರೇ, ಯಾವ್ಯಾವ ರಾಶಿಯವರಿಗೆ ಶುಭ ಫಲ ಇದೆ, ಯಾವ್ಯಾವ ರಾಶಿಯವರಿಗೆ ಅಶುಭ ಇದೆ, ಅಶುಭ ಫಲ ಇದ್ದಂಥವರಿಗೆ ಯಾವ ದೇವತಾ ಆರಾಧನೆಗಳನ್ನು ಶುಭವಾಗಿ ಪರಿವರ್ತನೆ ಮಾಡಿಕೊಳ್ಳಬಹುದು ಅನ್ನೋಂಥದ್ದನ್ನು ಜ್ಯೋತಿಷ್ಯ ಮಾರ್ಗದಲ್ಲಿ ಹೇಳಿರುವಂಥ ಪ್ರಕಾರವಾಗಿ ತಿಳಿಸುವಂಥ ಒಂದು ಸಣ್ಣ ಪ್ರಯತ್ನ. ನಾಳೆಯ ದಿವಸ ಇದೇ ಸಂದರ್ಭಕ್ಕೆ ಭೇಟಿಯಾಗುವಂಥ ಸಮಯ. ಇವತ್ತಿನ ಕಾರ್ಯಕ್ರಮ ಮುಗಿಸುವಂಥ ಸಂದರ್ಭ. ಸಮಸ್ತ ಲೋಕ ಸುಖಿನೋ ಭವಂತು. ಶುಭಂ ಭೂಯಾತ್.